ಉಡುಪಿಯಲ್ಲಿ ಇವತ್ತು ನಾವು ನೋಡುವಂತಹ ಶ್ರೀಕೃಷ್ಣನ ವಿಗ್ರಹ ದ್ವಾರಕೆಯಲ್ಲಿತ್ತು. ಅದು ಉಡುಪಿಗೆ ಹೇಗೆ ಬಂತು? ಅಷ್ಟಕ್ಕೂ ಉಡುಪಿಗೆ ಉಡುಪಿ ಅನ್ನೋ ಹೆಸರು ಬಂದಿದ್ದಾದ್ರೂ ಹೇಗೆ? ಪ್ರತಿಯೊಂದು ಸ್ಥಳಕ್ಕೂ ಒಂದು ಸ್ಥಳ ಪುರಾಣ ಇದ್ದೇ ಇರುತ್ತೆ. ಆ ಜಾಗದ ಹೆಸರು ಹೇಗ್ ಬಂತು ಅನ್ನೋದಕ್ಕೆ ಒಂದು ಕುತೂಹಲಕಾರಿಯಾದ ಕಥೆ ಕೂಡ ಇರುತ್ತೆ. ದೋಸೆ ಹುಟ್ಟಿದ್ದು ಅನ್ಲಾಗುವಂತಹ ಒಂದು ಜಾಗ ಉಡುಪಿ. ಈ ಕ್ಷೇತ್ರದ ಹಿಂದಿನ ಕಥೆ. ಹೆಸರು ಹೇಗ್ ಬಂತು ಉಡುಪಿಗೆ? ಉಡುಪಿಯಲ್ಲಿನ ಶ್ರೀಕೃಷ್ಣ ಇಲ್ಲಿಗೆ ಬಂದಿದ್ ಹೇಗೆ? ಮುಂಚೆ ಆತ ಎಲ್ಲಿದ್ದ? ಅದನ್ನೆಲ್ಲ ಇವತ್ತು ತಿಳ್ಕೊಳ್ಳೋಣ. ಉಡುಪಿಯ ಸ್ಥಳ ಪುರಾಣ ಸೊಗಸಾಗಿದೆ. ಪರಶುರಾಮ 21 ಬಾರಿ ಭೂ ಪ್ರದಕ್ಷಿಣೆಯನ್ನ ಮಾಡಿ ಒಂದು ಯಾಗವನ್ನ ಮಾಡಿ ತನ್ನ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ನಂತರ ತಾನು ದಾನ ಮಾಡಿದ ಜಾಗದಲ್ಲಿ ನಿಲ್ಲೋದಕ್ಕೆ ಬಯಸದೆ ವರುಣನಿಂದ ಸ್ವಲ್ಪ ಜಾಗವನ್ನ ಪಡ್ಕೋತಾನೆ. ಗೋಕರ್ಣದಿಂದ